ಕೊರೋನಾ ಕಡಿಮೆಯಾಗುತ್ತಿದೆ ಎಂದು ಹೇಳುತ್ತಿರುವ ಸರ್ಕಾರ ಯಾಕೆ ಉಚಿತವಾಗಿ ಲಸಿಕೆ ನೀಡಲು ಮೀನಾಮೇಷ ಎಣಿಸುತ್ತಿದೆ? ಲಸಿಕೆ ಪಡೆದವರು ಯಾರೂ ಸತ್ತಿಲ್ಲ. ಲಸಿಕೆ ಸಿಗದೆ ಆದಂತಹ ಸಾವು ನೋವಿಗೆ ಬಿಜೆಪಿ ಸರ್ಕಾರ ನೇರ ಹೊಣೆ ಎಂದು ಎಐಸಿಸಿಯ ಕಾರ್ಯದರ್ಶಿ ಐವನ್ ಡಿಸೋಜಾ ಆರೋಪಿಸಿದ್ದಾರೆ. ಅವರು ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಲಸಿಕೆಯನ್ನ ಪಡೆಯದ ಕಾರಣ ನಮ್ಮವರು ಸತ್ತಿದ್ದಾರೆ ಎಂದು ಹೇಳುವ ಮಂದಿ ಹೆಚ್ಚಾಗುತ್ತಿದ್ದಾರೆ. ಲಸಿಕೆ ಪಡೆದವರು ಯಾರೂ ಸಾಯುವುದಿಲ್ಲ ಎಂದು ಅಧ್ಯಯನ ವರದಿಯೊಂದು ಹೇಳಿದೆ. ಹಾಗಾದರೆ ಇವತ್ತು ಲಸಿಕೆ ಸಿಗದೆ ಸಾವನ್ನಪ್ಪಿದವರಿಗೆ ಯಾರು ಹೊಣೆ ಎಂದು ಅವರು ಪ್ರಶ್ನಿಸಿದ್ರು. ಹೀಗಾಗಿ ಸಾವು ನೋವುಗಳಿಗೆ ಬಿಜೆಪಿ ಸರ್ಕಾರವೇ ಹೊಣೆ ಎಂದು ಆರೋಪಿಸಿದ್ರು. ಇವತ್ತು ಜನ ಲಸಿಕೆಯನ್ನು ಪಡೆಯದೇನೆ ನಾನು ಸತ್ತಿದ್ದೇನೆ, ಲಸಿಕೆ ತೆಗೆದುಕೊಂಡಿದ್ದೆ ನಾನು ಬದುಕ್ತಿದ್ದೆ ಅಂತೇಳಿ ದಿವಸಕ್ಕೆ 400ರಿಂದ 500 ಜನ ಕರ್ನಾಟಕ ರಾಜ್ಯದಲ್ಲಿ ಸಾಯ್ತಾರಲ್ಲ, ಅದರಲ್ಲಿ 90% ಜನ ನಾನು ಲಸಿಕೆ ತೆಗೆದುಕೊಂಡಿದ್ರೆ ನಾನು ಬದುಕ್ತಿದ್ದೆ ಅಂತೇಳುವ ಮನೋಸ್ಥಿತಿಯಲ್ಲಿ ಇವತ್ತು ಸಾಯ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕೆಯಲ್ಲಿ ಒಂದು ಸ್ಟಡಿ ರಿಪೋರ್ಟ್ ಬಂದಿದೆ. ಲಸಿಕೆ ಪಡೆದವರು ಯಾರು ಮತ್ತೆ ಸೋಂಕಿಗೆ ಒಳಗಾದವರು ಮೃತರಾಗಿಲ್ಲ ಅಂತ ಹೇಳೋದು ಒಂದು ಸ್ಟಡಿ ರಿಪೋರ್ಟ್ ಹೇಳಿದೆ. ಲಸಿಕೆ ಪಡೆದವರು ಯಾರು ಸೋಂಕಿತರಾಗಿರ್ಬೋದು ಸೆಕೆಂಡ್ ರೌಂಡ್, ಆದರೆ ಯಾರು ಸಾಯಲಿಲ್ಲ ಅಂತೇಳಿ ಸ್ಟಡಿ ರಿಪೋರ್ಟ್ ಹೇಳಿದೆ. ಆದರೆ ಅದರ ಅರ್ಥ ಈಗ ಯಾರು ಸಾಯ್ತಾ ಇದ್ದಾರೆ ಅವರೆಲ್ಲ ಲಸಿಕೆಯನ್ನು ಪಡೆಯದ ಕಾರಣಕ್ಕಾಗಿ ಸಾಯ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟ ಆಗ್ತದೆ. ಇದು ಗವರ್ಮೆಂಟ್ ಅಗ್ರೀಸ್. ಸರ್ಕಾರ ನಮ್ಮೊಟ್ಟಿಗೆ ಈ ರಿಪೋರ್ಟ್ ಅನ್ನು ಒಪ್ಪುವುದಾದ್ರೆ ಸತ್ತವರೆಲ್ಲರೂ ಲಸಿಕೆ ಪಡೆದವರು ಅಲ್ಲ. ದಟ್ ಮೀನ್ಸ್ ಗವರ್ಮೆಂಟ್ ಈಸ್ ಫೇಲ್ ಟು ಅಡ್ಮಿನಿಸ್ಟರ್ ದಿ ವ್ಯಾಕ್ಸಿನೇಷನ್. ಅಲ್ವೇ? ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಬಿಜೆಪಿ ಅಧ್ಯಕ್ಷರೊಬ್ಬರು ಬಿಜೆಪಿಗೆ ಕಾಂಗ್ರೆಸ್ನ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಎಂದು ಹೇಳಿದ್ದಾರೆ. ಇದು ಈ ಶತಮಾನದ ಜೋಕ್ ಎಂದು ವ್ಯಂಗ್ಯವಾಡಿದ ಅವರು, ಅದು ಓಕೆ, ಜನರೇ ನಿಮಗೆ ವೀಸಾ ಕೊಡ್ತಾರೆ ಎಂದು ವ್ಯಂಗ್ಯವಾಡಿದ್ರು. ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತ ಮಾಡಲು ಗೊತ್ತಿಲ್ಲ. ಕಾಂಗ್ರೆಸ್ ಸಂಘಟಿತವಾಗಿ ಕೆಲಸ ಮಾಡಿದ್ರೆ ಜೈಲಿಗೆ ಕಳುಹಿಸಲು ಮುಂದೆ ಬರ್ತಾರೆ. ಪ್ಯಾಕೇಜ್ ಘೋಷಣೆ ಮಾಡಿ ಬಿಪಿಎಲ್, ಎಪಿಎಲ್ ಕಾರ್ಡ್ ಎಂದು ಯಾಕೆ ವಿಂಗಡಣೆ ಮಾಡಬೇಕು? ಒಟ್ಟಾರೆಯಾಗಿ ಈ ಸರ್ಕಾರ ಜನಪರವಾಗಿಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ ಎಂದು ಕಿಡಿಕಾರಿದ್ರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಮೊಹಮ್ಮದ್ ಪ್ರಕಾಶ್ ಸಾಲ್ಯಾನ್, ವಿವೇಕ್ ಪೂಜಾರಿ ಸೇರಿದಂತೆ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.